ಬಿಜೆಪಿಯ ಆರೋಪಗಳಿಂದ ಹತಾಶರಾಗಿ ಹರಿಕೃಷ್ಣ ಬಂಟ್ವಾಳರನ್ನ ಬಂಧಿಸಿ ಅಂತ ಕಾಂಗ್ರೆಸ್ ನಾಯಕರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅಂತ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನ ಬಜ್ಜಾ ವ್ಯಂಗ್ಯವಾಡಿದ್ದಾರೆ. ಬಿಸಿ ರೋಡಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪೊಲೀಸ್ ಠಾಣೆಗಳೆಂದರೆ ರೈ ಅವರ ಕುಟುಂಬದ ಮನೆಯಲ್ಲ, ಗೂಂಡಾಗಿರಿಗೆ ಬೆಂಬಲ ನೀಡುವ ಸ್ಥಳವಲ್ಲ. ಈ ಹಿಂದೆಯೂ ಸುಳ್ಳು ಆರೋಪಗಳ ಮೂಲಕ ಹಿಂದೂ ನಾಯಕರನ್ನ ಬಂಧಿಸಲು ಕಾಂಗ್ರೆಸ್ ಯತ್ನಿಸಿದೆ ಅಂತ ಆರೋಪಿಸಿದರು. ಹರಿಕೃಷ್ಣ ಬಂಟ್ವಾಳ್ ಶಾಸಕರಿಗೆ ಕಂಟಕವಾಗಿಲ್ಲ, ಬದಲಾಗಿ ಕಾಂಗ್ರೆಸ್ ಹಾಗೂ ರಮಾನಾಥ ರೈ ಅವರಿಗೆ ಕಂಟಕವಾಗಿದ್ದಾರೆ ಎಂದ ಅವರು, ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನ ಎತ್ತಿ ಕಟ್ಟಿ ಕೋಮುಗಲಭೆ ಸೃಷ್ಟಿಸಿದ್ದೇ ರೈ ಅವರ ಕೊಡುಗೆ ಅಂತ ಟೀಕಿಸಿದರು. ಕಾರಿಂಜ ಬಳಿ ಕಲ್ಲಿನ ಕೋರೆ ಕಾನೂನು ಪ್ರಕಾರವಾಗಿ ಬಂದಾಗಿದ್ರು ಅಕ್ರಮವಾಗಿ ನಡೀತಾ ಇತ್ತು. ತನ್ನ ಬಲಗೈ ಬಂಟನನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡಿದ್ರು. ಭಾರತಿ ಕೊಲೆ ಪ್ರಕರಣದ ತನಿಖೆಯನ್ನ ಮುಚ್ಚಿ ಹಾಕಿದ್ದು ನೀವೇ. ಆಗ ನಿಮ್ಮ ಸರ್ಕಾರವಿದ್ದು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರಿ. ಸಿಎಎ ವಿರುದ್ಧದ ವಿಚಾರದಲ್ಲಿ ಹಿಂದೂ ವಿರೋಧಿಯಾಗಿದ್ದ ನಿಮ್ಮ ನಿಲುವುಗಳಿಗೆ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜನತೆ ಉತ್ತರ ನೀಡಲಿದ್ದಾರೆ ಅಂತ ಹೇಳಿದರು. ಬಂಟ್ವಾಳ ಪೊಲೀಸ್ ಠಾಣೆ ಇವರು ಏನು ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದು ರಮಾನಾಥ ರೈಗಳ ಕುಟುಂಬದ ಠಾಣೆ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಅಕ್ರಮಗಳನ್ನು ರಕ್ಷಿಸುವಂಥ ಪೊಲೀಸ್ ಠಾಣೆ ಅಲ್ಲ. ಅದು ಈ ರಾಜ್ಯದ ಈ ಬಂಟ್ವಾಳ ಕ್ಷೇತ್ರದ ಜನತೆಗೆ ಅನ್ಯಾಯ ಆದಾಗ ನ್ಯಾಯವನ್ನು ಒದಗಿಸುವಂಥ ಕರ್ನಾಟಕ ಸರ್ಕಾರದ ಪೊಲೀಸ್ ಠಾಣೆ. ಹರಿಕೃಷ್ಣ ಬಂಟ್ವಾಳರು ಬಿಜೆಪಿಗೆ ಒಂದು ಕಂಟಕ ಅಂತ ಹೇಳಿದ್ರಿ. ಹರಿಕೃಷ್ಣ ಬಂಟ್ವಾಳರು ಬಿಜೆಪಿಗೆ ಕಂಟಕ ಅಲ್ಲ. ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಹೋದ ನಂತರ ಕಾಂಗ್ರೆಸ್ಗೆ ಮತ್ತು ರಮಾನಾಥರಿಗೆ ಕಂಟಕ ಅಂತ ಹೇಳ್ತಾ ಇದ್ದೇನೆ. ಇಲ್ಲ, ಬಂಟ್ವಾಳಕ್ಕೆ ನೀವು ಕೊಟ್ಟಂತ ಕೊಡುಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಕೋಮು ಭಾವನೆಯನ್ನು ಸೃಷ್ಟಿಸಿ ಕೋಮು ಗಲಭೆಯನ್ನು ಎಬ್ಬಿಸಿ ನಿರಂತರ 3 ತಿಂಗಳುಗಳ ಕಾಲ ಇಲ್ಲಿ ಸೆಕ್ಷನ್ ಹಬ್ಬಿಸಿದ್ದು ಮತ್ತು ಕಲ್ಲಡ್ಕದ ಮಕ್ಕಳ ಅನ್ನವನ್ನು ಕಿತ್ತುಕೊಂಡದ್ದು, ಇಂಥ ಬೇಡದ ಕೆಲಸವನ್ನು ಮಾಡಿದ ಬಿಟ್ಟರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಪ್ರದೀಪ್ ಅಜ್ಜಿಬೆಟ್ಟು, ಉಪಾಧ್ಯಕ್ಷರಾದ ಸುರೇಶ್ ಕೋಟ್ಯಾನ್, ಕಾರ್ತಿಕ್ ಬಳ್ಳಾಲ್, ವಿನೋದ್ ಶೆಟ್ಟಿ ಪಟ್ಲ, ಕಾರ್ಯದರ್ಶಿಗಳಾದ ಹೇಮಂತ್ ಮಾಣಿ, ದಯಾನಂದ್ ಎಡ್ತೂರು, ಕಾರ್ತಿಕ್ ಬಲ್ಲಾಳ್, ಕೋಶಾಧಿಕಾರಿ ಶೈಲೇಶ್ ಬಿಸಿ ರೋಡ್, ಅಶ್ವಥರಾವ್ ಬಾಳಿಕೆ, ದಿನೇಶ್ ಶೆಟ್ಟಿ ದಂಬೆದಾರ್ ಮೊದಲಾದವರು ಉಪಸ್ಥಿತರಿದ್ದರು.